ಮೊದಲ ವಿಡಿಯೋಗಳನ್ನು ನೋಡಿರಬಹುದು. ತಮಗೆ ಬಂದ ಬಾಕ್ಸ್ನಲ್ಲಿ CD ಇದೆ, ಅಥವಾ CD ಇಲ್ಲದೆ ಇರೋರು ಇನ್ಸ್ಟಾಲೇಷನ್ ವೆಬ್ಸೈಟಿಂದ ಕೆಲವು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಅದನ್ನು ಇಲ್ಲಿ ತಿಳಿಸ್ಕೊಡ್ತೇವೆ. ಈ ಗಣಕಯಂತ್ರದ ಸ್ಕ್ರೀನ್ ಪಾರದರ್ಶಕವನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಮಾಡುವ ಎಲ್ಲ ಒಂದು ವಿಧಾನವನ್ನು ಅದು ತೋರಿಸುತ್ತೆ. ಸೊ ಯಾರ್ಯಾರಿಗೆ CD ಸಿಕ್ಕಿಲ್ಲ ತಾವು ನಮ್ಮ ವೆಬ್ಸೈಟ್ ಇದೆಯಲ್ಲ kanada.com/downloads ಅಂತ. ಸೊ ಇಲ್ಲ ನಮ್ಮ ಮೇನ್ ವೆಬ್ಸೈಟಿಗೆ ಹೋದರೆ ಅಲ್ಲಿ ಬಲಗಡೆಯಲ್ಲಿ ಸಪೋರ್ಟ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ka-nada.com ಬಲಗಡೆ ಹೋದರೆ ಅಲ್ಲಿ ಅದು ನಮ್ಮ ಡೌನ್ಲೋಡ್ ಡೈರೆಕ್ಟ್ರಿಗೆ ಹೋಗುತ್ತೆ. ಆ ಡೈರೆಕ್ಟ್ರಿಯಲ್ಲಿ ನೀವು ನಮ್ಮ ಭಾಷೆಗೆ ಅನುಗುಣವಾಗಿ ಯಾವುದು ನಿಮ್ಮ ಲೇಔಟ್ ಬೇಕು ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಈಗ ಈ ಆಪ್ರೇಟಿಂಗ್ ಸಿಸ್ಟಮ್ ಯಾವ್ಯಾವುದಿದೆ ಅದರ ಪ್ರಕಾರ ನಾವು ನೋಡಿ ಇಷ್ಟು ಭಾಷೆಗಳನ್ನು ಹಾಕಿದ್ದೇವೆ. ಅದರ ಡೌನ್ಲೋಡ್ಗಳನ್ನು ಇಲ್ಲಿ ಒಂದು ಫೈಲಲ್ಲಿ ಕೊಟ್ಟಿದ್ದೇವೆ. ಈಗ ಈ ವಿಡಿಯೋದಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅದಕ್ಕೆ ಅನುಗುಣವಾಗಿ ಮಾತ್ರ ನಾವು ತೋರಿಸ್ತಾ ಇದ್ದೀವಿ. ಅದಲ್ಲದೆ ಲಿನಕ್ಸ್ ಇದೆ, ಮ್ಯಾಕ್ ಇದೆ, ಆ್ಯಂಡ್ರಾಯ್ಡ್ ನಮ್ಮ ಫೋನ್ಗಳಿಗೆಲ್ಲ ಇದೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೇವೆ. ನೀವು ಇದನ್ನು ಡೌನ್ಲೋಡ್ ಎಂಬ ಒಂದು ಇದನ್ನು ಒತ್ತಿದ್ರೆ ಈ ಬಲಗಡೆ ಇರೋದು ವಿಂಡೋಸ್ ಮೊದಲ ಡೌನ್ಲೋಡನ್ನು, ಅದು ಒಂದು ಫೈಲ್ ಈ ಹೊಸ ವರ್ಷನಲ್ಲಿ ಯಾವುದಿದೆ ಗೊತ್ತಿಲ್ಲ, ಬಟ್ ನಿಮ್ಮ ಡೌನ್ಲೋಡ್ ಫೋಲ್ಡರ್ ಡಿಫಾಲ್ಟ್ ಫೋಲ್ಡರ್ಗೆ ಅದು ಹೋಗಿ ಡೌನ್ಲೋಡ್ ಮಾಡುತ್ತೆ. ಅಲ್ಲಿ ಇನ್ಪುಟ್ ಅಂತ ಇರ್ಬೋದು ಒಂದು ಫೈಲು, ಅಥವಾ kanada ಲೇಔಟ್ ಅಂತ ಇರ್ಬೋದು. ಈ ಥರ ಒಂದು .zip ಡೌನ್ಲೋಡ್ ಆಗಿರುತ್ತೆ. ಅದನ್ನು ನೀವು 2 ಸರಿ ಒತ್ತಿದ್ರೆ ಆ ಜಿಪ್ ಫೈಲನ್ನು ಈ ಥರ ಒಂದು ಫೋಲ್ಡರ್ನ ಓಪನ್ ಮಾಡುತ್ತೆ. ಇದರಲ್ಲಿ ಸಣ್ಣ 10 ಭಾಷೆಗಳ ಒಂದು ಲೇಔಟ್ ಅಂತೀವಲ್ಲ, ವಿನ್ಯಾಸದ್ದು ಬೇಕಾಗುವ ಫೈಲ್ಗಳನ್ನು ನಾವಲ್ಲಿ ಜೋಡಿಸಿಕೊಟ್ಟಿದ್ದೇವೆ. ನೀವು ಇಂಗ್ಲೀಷ್ ಈ ಕೀಬೋರ್ಡನ್ನು ಹಾಗೆ ಕನೆಕ್ಟ್ ಮಾಡಿ ಟೈಪ್ ಮಾಡೋಕ್ಕೆ ನೋಡಿದ್ರೆ ಆಂಗ್ಲ ಅಕ್ಷರಗಳು ಬರ್ತವೆ. ಕ ಅಂದರೆ ಕ್ಯೂ ಬರುತ್ತೆ, ಆ ಥರದ್ದೆಲ್ಲ. ಸೊ ನಮ್ಮ ಭಾಷೆಗಳು ಬೇಕು ಅಂದರೆ ಇದನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ ಇದು CD-ಯಲ್ಲೂ ಇದೆ, ಅಥವಾ ಈ ಥರ ಡೌನ್ಲೋಡ್ ಮಾಡುವ ಒಂದು ವಿಧಾನ ತೋರಿಸ್ಕೊಟ್ಟೆ. ಈಗ ನಮ್ಮ ಭಾಷೆ ಕನ್ನಡಕ್ಕೆ ಹೋಗಬೇಕು ಅಂದರೆ ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಬೇಕು. ಯಾರ್ಯಾರಿಗೆ ಹಿಂದಿ ಬೇಕು ಇಲ್ಲಿ ಹಿಂದಿನೂ ಒತ್ಕೋಬೋದು, ಅಥವಾ ಯಾರ್ಯಾರಿಗೆ ತುಳು ಬೇಕು ಅವರು ಮಲಯಾಳಂ ಹಾಕ್ಕೊಳ್ಬೇಕಾಗುತ್ತೆ. ಮಲಯಾಳಮಲ್ಲಿ ತುಳುಶ್ರೀ ಎಂಬ ಫಾಂಟ್ ಕೊಟ್ಟಿದ್ದೇವೆ. ನಮ್ಮ ಅದೇ ವೆಬ್ಸೈಟಲ್ಲಿ ಡೌನ್ಲೋಡ್ಸ್ನ ಕೆಳಗೆ ಸ್ವಲ್ಪ ಬಂದರೆ ಫಾಂಟ್ಸ್ ಅಂತಿದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಮ್ಮ ತುಳು ಫಾಂಟ್ಗಳನ್ನು 3-4 ಕೊಟ್ಟಿದ್ದೇವೆ. ತುಳುಶ್ರೀ ಎಂಬ ಫಾಂಟನ್ನು ನಾವು ಬಳಸ್ತಾ ಇರೋದು. ಅದರ ಬಗ್ಗೆಯೂ ನೀವು ಡೌನ್ಲೋಡ್ ಮಾಡಿದ ಮೇಲೆ tulushree.ttf ಎಂಬ ಫೈಲ್ಗಳು ಬರ್ತವೆ. ಆ ಫೈಲನ್ನು ತಾವು ಡಬಲ್ ಕ್ಲಿಕ್ ಮಾಡ್ಬೋದು. ಸೊ ಅದು ಈ ಥರ ಡೌನ್ಲೋಡ್ ಡೈರೆಕ್ಟ್ರಿಯಲ್ಲೇ ಇರುತ್ತೆ ನೀವು ಡೌನ್ಲೋಡ್ ಮಾಡಿದ್ಮೇಲೆ. ಸೊ ಅದನ್ನು ನೀವು tulushree.ttf ಅಂತಲ್ಲಿ ಕಾಣುವ ಅದು ಆ ಫಾಂಟ್. ಸೊ ಅದನ್ನು ಡಬಲ್ ಕ್ಲಿಕ್ ನೀವು 2 ಸರಿ ಮೌಸಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಆಮೇಲೆ ಇನ್ಸ್ಟಾಲ್ ಅಂತ ಓದ್ತಿದ್ರೆ ಆ ತುಳು ಫಾಂಟನ್ನು ಇನ್ಸ್ಟಾಲ್ ಮಾಡುತ್ತೆ. ಅದೇ ರೀತಿ ಇನ್ನೂ 3 ಬೇರೆ ಬೇರೆ ವಿಧಾನದ ಫಾಂಟ್ಗಳನ್ನು ನಾನು ಕೊಟ್ಟಿದ್ದೇನೆ. ಅದು ಫಾಂಟ್ ಬಗ್ಗೆ. ಬಟ್ ಈಗ ಭಾಷೆ ಬಗ್ಗೆ ನಮಗೆ ಈ ಕನ್ನಡ ಬಂದುಬಿಟ್ರೆ ಕನ್ನಡ ಡಬಲ್ ಕ್ಲಿಕ್ ಮಾಡಿದರೆ ಇಲ್ಲಿ setup.exe ಅಂತಿದೆ. ಅದನ್ನು ನೀವು ಡಬಲ್ ಕ್ಲಿಕ್ ಮಾಡಬೇಕು. ಈ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಮಾಡೋಕ್ಕೆ ನೋಡುತ್ತೆ. ನಂತರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಅದು ವಾಪಸ್ ಇನ್ನೊಂದು ಸರಿ ಕೇಳುತ್ತೆ ಈ ಥರ. ಅಥವಾ ಏನಾದರೂ ಮಿಸ್ಟೇಕ್ ಇದೆ, ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ಡಿಟೆಕ್ಟ್ ಆದರೆ ಇದೆಲ್ಲ ಮಿಸ್ಟೇಕ್ ಬರುತ್ತೆ. ನಿಮ್ಮದ್ರಲ್ಲಿ ಆಲ್ರೆಡಿ ಅದು ಡಬಲ್ ಕ್ಲಿಕ್ ಮಾಡಿದಾಗ ಕೆಳಗಡೆ ಕೇಳುತ್ತೆ ಈ ಜಾಗದಲ್ಲಿ ಡು ಯು ವಾಂಟ್ ಟು ಇನ್ಸ್ಟಾಲ್, ಹೌದು ಅಂತ ಹೇಳಿ. ಅದು ಹೇಳಿದ ತಕ್ಷಣ ಇನ್ಸ್ಟಾಲ್ಡ್ ಅಂತ ಒಂದು ಪೇಜ್ ಬರುತ್ತೆ. ಪೇಜ್ ಬಂದ ತಕ್ಷಣವೇ ತಮಗೆ ಇಲ್ಲಿ ಈ ಲ್ಯಾಂಗ್ವೇಜ್ EN ಅಂತ ಇದೆಯಲ್ಲ ಬಲಗಡೆ ಸ್ಕ್ರೀನಲ್ಲಿ ಪಾರದರ್ಶಕದಲ್ಲಿ ಕೆಳಗಡೆ EN ಇಂಗ್ಲೀಷ್, ಅದನ್ನು ನೀವು ಒಂದು ಸರಿ ಮೌಸಲ್ಲಿ ನೀವು ಒತ್ತಿದ್ರೆ ಅಲ್ಲಿ ನೀವು ಯಾವ್ಯಾವ ಭಾಷೆ ಹಾಕಿರ್ತೀರೋ ಅದು ತೋರಿಸುತ್ತೆ. ಕನ್ನಡ ಈಗ ಹಾಕಿದರೆ ಇಂಗ್ಲೀಷ್ ಕೆಳಗೆ ಕನ್ನಡ ಅಂತಲೂ ತೋರಿಸ್ಬೇಕು. ಅದೇ ರೀತಿ ನೀವು ಹಿಂದಿ ಹಾಕೊಂಡ್ರೆ ಇಲ್ಲಿ ಹಿಂದಿ ಅಂತ ಬರುತ್ತೆ. ನೀವು ಹಿಂದಿ ಹಾಕಬೇಕಂದ್ರೆ ವಾಪಸ್ ಇಲ್ಲಿ ಒಂದು ಡೈರೆಕ್ಟ್ರಿ ಮೇಲೆ ಹೋಗಿ, ಸೊ ಹಿಂದಿಗೆ ಹೋಗಿ ನೀವು ಡಬಲ್ ಕ್ಲಿಕ್ ಮಾಡಿದರೆ setup.exe ಅದು ಹಿಂದಿಯನ್ನು ಇನ್ಸ್ಟಾಲ್ ಮಾಡುತ್ತೆ. ನಂತರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಹಾಗಾಗಿ ಅದು ಇದು ಮಾಡಲ್ಲ.
ಸೊ ಅದೇ ರೀತಿ ನೀವು ತುಳುಗೆ ಮಲಯಾಳಂ ಹಾಕೋಬೇಕು. ಮಲಯಾಳಂ ಹಾಕೊಂಡ ತಕ್ಷಣ ಮೇಲೆ ಹೋಗಿ ತಿರ್ಗಿ ಅದೇ ರೀತಿ ಮಲಯಾಳಂ ಹೋಗಿ setup.exe ಡಬಲ್ ಕ್ಲಿಕ್ ಮಾಡಿ. ಸೊ ಪರ್ಮಿಷನ್ ಕೇಳುತ್ತೆ ಕೆಳಗಡೆ, ಮರಿಬೇಡಿ ಅದನ್ನು ಎಸ್ ಡಬಲ್ ಕ್ಲಿಕ್ ಇಲ್ಲಿ ಒತ್ತಿದಾಗ ಅಲ್ಲಿ ಕಾಣುತ್ತೆ ಪರ್ಮಿಷನ್ ಕೊಡಿ ಎಸ್ ಅಂತ. ಆವಾಗ ಇನ್ಸ್ಟಾಲ್ಡ್ ಅಂತ ಹೇಳಿ ಇಲ್ಲಿ ಕೆಳಗಡೆ. ಕೆಲವು ಬಾರಿ ನೀವು ಒಂದು ಭಾಷೆ ಆದಮೇಲೆ ಉಳಿದ ಎಕ್ಸ್ಟ್ರಾ ಭಾಷೆ ಬಂದಾಗ ಇಲ್ಲಿ ತೋರಿಸಲ್ಲ, ನೀವು ರೀಬೂಟ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ಬೇರೆ ಭಾಷೆಗಳು. ತುಳು ಬೇಕಾದವರು ಅದೇ ಫಾಂಟ್ ಫೈಲ್ ನಾನು ಹೇಳಿದ್ನಲ್ಲ ಈ ಥರ tulushree.ttf ಅದನ್ನು ಡೌನ್ಲೋಡ್ ಮಾಡಿ ಅದೇ ವೆಬ್ಸೈಟಲ್ಲಿ ಫಾಂಟ್ಸ್ ಡೈರೆಕ್ಟರಿಲಿ ಇದೆ. ತುಳುಶ್ರೀ ಡಬಲ್ ಕ್ಲಿಕ್ ಮಾಡಿದರೆ ಅದು ಇನ್ಸ್ಟಾಲ್ ಮಾಡುತ್ತೆ. ಸೊ ಇದಾದಮೇಲೆ ನಾವು ಯಾವ ಅಪ್ಲಿಕೇಶನ್ಗೆ ಹೋಗ್ತೀವೋ ಅಲ್ಲಿ ನಾವು ಏನು ಬೇಕಾದರೂ ಟೈಪ್ ಮಾಡ್ಬೋದು. ಸೊ ಈಗ ವರ್ಡ್ ಅಂತ ಇಟ್ಕೊಳ್ಳಿ, ವರ್ಡಿಗೆ ಬಂದಿದ್ದೀವಿ. ವರ್ಡಿಗೆ ಬಂದಮೇಲೆ ನಮ್ಮ ಇದು ಆಲ್ರೆಡಿ ನಾನು ಇದರಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಇದನ್ನು ಓಪನ್ ಮಾಡ್ತೀನಿ. ನೀವು ಹೊಸದು ಮಾಡಿದಾಗ ಇದು ಖಾಲಿ ಇರ್ತದೆ. ಇದರಲ್ಲಿ ನಾನು ಕೆಳಗೆ ಬಂದು ಕನ್ನಡಕ್ಕೆ ಸ್ವಿಚ್ ಮಾಡ್ಕೋಬೇಕು. ಅಥವಾ ನಿಮ್ಮ ಕೀಬೋರ್ಡಲ್ಲಿ ಒಂದು ಗ್ಲೋಬು ಅಂದರೆ ಭೂಮಿಯ ಒಂದು ಚಿತ್ರ ಇದೆ. ಆ ವಿಂಡೋಸ್ ಚಿತ್ರದ ಪಕ್ಕದಲ್ಲಿ ಕೆಳಗಡೆ ಇರುವಲ್ಲಿ ವಿಂಡೋಸ್ ಚಿತ್ರದ ಪಕ್ಕದಲ್ಲಿ ಒಂದು ಭೂಮಿ ಚಿತ್ರ ಇದೆ. ಭೂಮಿ ಚಿತ್ರ ಒತ್ತಿದ್ರೆ ಅದು ಈ ಥರ ಇಲ್ಲಿ ಚೂಸ್ ಮಾಡ್ತಾ ಹೋಗುತ್ತೆ ಒಂದೊಂದೇ ಭಾಷೆ. ಈಗ ನಂದು ಫಸ್ಟ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಆದಮೇಲೆ ಕನ್ನಡಕ್ಕೆ ಹೋಗುತ್ತೆ, ಇನ್ನೊಂದು ಸರಿ ಭೂಮಿ ಚಿತ್ರ ಒತ್ತಿದ್ರೆ ಹಿಂದಿಗೆ ಹೋಗುತ್ತೆ. ಸೊ ಹಾಗಾಗಿ ಈಗ ಅಥವಾ ಮೌಸಲ್ಲೇ ಮಾಡ್ಬೋದು. ಮೌಸನ್ನು ತೊಗೊಂಡೋಗಿ ಈಗ ಕೆಲವರು ಹಳೆ ಸಿಸ್ಟಮ್ XP ಮತ್ತು ಹಳೆ ವಿಂಡೋಸ್ 7 ವರ್ಕ್ ಆಗಲ್ಲ. ಸೊ ಆಗ ಮೌಸನ್ನು ತೊಗೊಂಡೋಗಿ ಲ್ಯಾಂಗ್ವೇಜ್ ಸ್ವಿಚ್ ಮಾಡ್ಬೋದು. ಈಗ ಗೊತ್ತಿದ್ದಾಗ ಈ ಭಾಷೆಗಳು ತೋರಿಸು. ನಾನು ಕನ್ನಡ ಚೂಸ್ ಮಾಡ್ತೀನಿ. ಈಗ ಕನ್ನಡದಲ್ಲಿದೆ. ಸೊ ಈಗ ನಾನು ನಮ್ಮ ಕೀಲಿ ಮನೆಯಲ್ಲಿ ಕನ್ನಡ ಅಂತ ಒತ್ತಿದ್ರೆ ಸೊ ಒತ್ತಾಕ್ಷರಕ್ಕೆ ಈ ಆರೆಂಜ್ ಬಟನ್ ಹೇಳಿದ್ನಲ್ಲ ಅದನ್ನು ಕೇಸರಿ ಬಣ್ಣದ ಬಟನನ್ನು ಒತ್ತಿದ್ರೆ ಟಾಪ್ ಎಡಗಡೆ ಮೇಲೆ ಅಥವಾ ಕೆಳಗಡೆ ಬಲಗಡೆ ಭೂಮಿ ಚಿತ್ರದ ಪಕ್ಕದಲ್ಲಿರೋದು ಯಾವುದನ್ನು ಅಲ್ಲಿ ಇಟ್ಕೊಳ್ಳಿ. ಒಂದು ಸರಿ ಒತ್ತಿದ್ರೆ ಆಗುತ್ತೆ. ತಿರ್ಗಾ ನಾವು ಒತ್ತಿದ್ರೆ ನಾಗಿನ ಅಡಿ ಒತ್ತು ಬರುತ್ತೆ. ಆಮೇಲೆ ಟ ಅದೇ ರೀತಿ ಗುಣಿತಕ್ಕೆ ಮಾಡಬೇಕು ಅಂದರೆ ಒತ್ತಿಬಿಟ್ಟು ಈ ಯಾವ ನೀಲಿ ಬಟನ್ ಈಗ 9 ಬಟನ್ ಕೊಟ್ಟಿದ್ದೀವಿ. ಆ ಒಂದು ಸ್ವರವ್ಯಂಜನಗಳ 9 ಗುಂಪಿನ ಪಕ್ಕದಲ್ಲಿ ಕೊಟ್ಟಿದ್ವಿ. ಅಥವಾ ನೀವು ಇಂಗ್ಲೀಷ್ ಕೀಬೋರ್ಡ್ ಯೂಸ್ ಮಾಡಿದರೆ ಅದರ ಥರನೇ ಶಿಫ್ಟ್ ಕೆಳಗಡೆ ಶಿಫ್ಟ್ ಇದ್ದರೆ ಅದೇ ರೀತಿ ನಾವು ಶಿಫ್ಟನ್ನು ಕೆಳಗಡೆನೂ ಕೊಟ್ಟಿದ್ದೀವಿ. ಎಡಗಡೆ ಲೆಫ್ಟಲ್ಲಿ ಇರೋದು ಬಟನ್ ಅದನ್ನು ಒತ್ತಿ ಹಿಡ್ಕೊಂಡು ಮಾಡಿದರೆ ಕೀ ಬರುತ್ತೆ. ಮಾಡಬೇಕಂದ್ರೆ ಒತ್ಬಿಟ್ಟು ಯಾವ ನೀಲಿ ಬಟನ್ ಹಿಡ್ಕೊಬೋದು. ಅದನ್ನು ಹಿಡ್ಕೊಂಡು ಅಂತ ಒತ್ತಿದ್ರೆ ಯಾವ ಬೆರಳಿಗೆ ಯಾವ ನೀಲಿ ಬಟನ್ ನಾವು ಒತ್ತಬೇಕು ಅನ್ನುವ ಒಂದು ಪಾಠವನ್ನು ನಾವು ಮುಂದಿನ ಪಾಠದಲ್ಲಿ ತೋರಿಸ್ಕೊಡ್ತೇವೆ. ಅದರಿಂದ ನೀವು ಬಹಳ ವೇಗವಾಗಿ ಆಂಗ್ಲ ಭಾಷೆಯ ಕೀಲಿಮಣೆಗಿಂತ ಬಹಳ ವೇಗವಾಗಿ ಟೈಪ್ ಮಾಡುವ ಸಾಧ್ಯತೆ. ಹಾಗಾಗಿ ಅದನ್ನು ಆ ಸ್ವರವ್ಯಂಜನಗಳ ಗುಂಪಿನ ಪಕ್ಕದಲ್ಲೇ ನಾವು ಆ ನೀಲಿ ಬಟನ್ ಕೊಟ್ಟಿದ್ದೀವಿ. ಇದಲ್ಲದೆ ನಿಮ್ಮ ಹಳೆಗನ್ನಡ ಒತ್ತಬೇಕು. ಅವಾಗ ಏನು ಮಾಡ್ತೀರಾ, ಈ ಶಿಫ್ಟ್ ಇಟ್ಕೊಂಡು ನೀಲಿ ಬಟನ್ ಇಟ್ಕೊಂಡು ರಾ ಮೇಲೆ ಒಂದು ಅಕ್ಷರ ಇದೆ ಅದನ್ನು ಒತ್ತಿದ್ರೆ ಆಗುತ್ತೆ. ಅದೇ ಥರ ಲಾ ಹತ್ರ ಇದು ಶಿಫ್ಟ್ ನೀಲಿ ಬಟನ್ ಇಟ್ಕೊಂಡು ಒತ್ತಿದ್ರೆ ಮಾತ್ರ ಒತ್ತಿ ಹಿಡ್ಕೋಬೇಕು ಮಾತ್ರ. ಅದೇ ರೀತಿ ಈ ಅಕ್ಷರಗಳು ನಮ್ಮ ನಂಬರ ಇದೆಯಲ್ಲ ಸಂಖ್ಯೆಗಳ ಮೇಲೆ 1 2 ಈ ಥರ ಇದೆಯಲ್ಲ ಅದರ ಮೇಲೆ ಕೆಲವು ಚಿಹ್ನೆಗಳಿದೆ. ನಿಮ್ಮ ಆಂಗ್ಲ ಭಾಷೆ ಕಿಲಿಮಣೆ 1 2 ಸಂಖ್ಯೆಯ ಮೇಲೆ ಏನೇನು ಚಿಹ್ನೆಗಳಿದೆ ಅದೇ ಚಿಹ್ನೆಗಳು ಬರ್ತವೆ ಶಿಫ್ಟ್ ಒತ್ಕೊಂಡ್ರೆ. ಸೊ ನೀಲಿ ಬಟನ್ ಶಿಫ್ಟ್ ಇಟ್ಕೊಂಡು 1 ಒತ್ತಿದ್ರೆ 1ರ ಮೇಲೆ ಏನಿದೆ ಅದು ಬರುತ್ತೆ. ಆಯಿತಾ? ಅದೇ ರೀತಿ ರೂಪಾಯಿ ಚಿಹ್ನೆ ಬೇಕಂದರೆ ಶಿಫ್ಟ್ ಇಟ್ಕೊಂಡು ನಂಬರ್ 4 ಒತ್ತಿದ್ರೆ ರೂಪಾಯಿ ಚಿಹ್ನೆ ಬರುತ್ತೆ. ಸೊ ಹಾಗಾಗಿ ಈ ಚಿಹ್ನೆಗಳನ್ನು ಕೊಟ್ಟಿದ್ವಿ. ಅದಲ್ಲದೆ ಅನುದಾತ, ಆಮೇಲೆ ಓಮು, ದಂಡ ಇದನ್ನೆಲ್ಲ ಈ ಕೆಳಗಡೆ ಇದು ಕೊಟ್ಟಿದ್ವಿ. ಅದೇ ರೀತಿ ನೀವು ಶಿಫ್ಟ್ ಬಳಸಿ ಅದನ್ನು ಒತ್ತಿದ್ರೆ ಆ ಒಂದು ಚಿಹ್ನೆಗಳೆಲ್ಲ ಬರ್ತವೆ. ಅದಲ್ಲದೆ ಈ ಬಲಗಡೆ ಈ 9 ಗುಂಪುಗಳ ಬಲಪಕ್ಕದಲ್ಲಿ ಈ ಬ್ಯಾಕ್ ಸ್ಪೇಸು, ಎಸ್ಕೇಪು, ಆಮೇಲೆ ಪೇಜ್ ಅಪ್ಪು, ಪೇಜ್ ಡೌನು ಇದನ್ನೆಲ್ಲ ಕೊಟ್ಟಿದ್ದೀವಿ. ಈ ಥರ ನಾವು ಪೇಜ್ ಅಪ್ಪು, ಪೇಜ್ ಡೌನು ಇದನ್ನೆಲ್ಲ ಮಾಡ್ಬೋದು. ಅದರಲ್ಲೂ ಹಾಗೆ ಶಿಫ್ಟ್ ಬಳಸಿದರೆ ಆ ಮೇಲಿನ ಚಿಹ್ನೆಗಳು ಬರ್ತವೆ. ಈಗ ಶಿಫ್ಟ್ ಹಿಡ್ಕೊಂಡು ಈಕ್ವಲ್ ಒತ್ತಿದ್ರೆ ಆ ಪ್ಲಸ್ ಚಿಹ್ನೆ ಬರ್ತದೆ. ಬರೀಯಾದ ಬಟನ್ ಒತ್ತಿದ್ರೆ ಈಕ್ವಲ್ ಬರುತ್ತೆ. ಶಿಫ್ಟ್ ಹಿಡ್ಕೊಂಡು ಈಕ್ವಲ್ ಒತ್ತಿದ್ರೆ ಪ್ಲಸ್ ಬರುತ್ತೆ. ಆಯಿತಾ? ಆಮೇಲೆ ಬಲಗಡೆ ಫಂಕ್ಷನ್ ಕೀ ಅಂತೀವಿ, F1 F2 ಅಂತ ಬರೀ ಬಲಗಡೆ ಕೊಟ್ಟಿದ್ದೀವಿ 12 ಬಟನ್ಗಳು ಈ ಬಲ ಆರೋ ಪಕ್ಕದಲ್ಲಿ.
ಅದು ನಿಮ್ಮ ಅಪ್ಲಿಕೇಶನ್ನಲ್ಲಿ ಅದು ಏನೇನಾಗಿರುತ್ತೆ. ಈಗ ವರ್ಡಲ್ಲಿ F12 ಕೊನೆಯದು ಬಲಬದಿಯ ಬಟನ್ ಒತ್ತಿದ್ರೆ ಅದು ಸೇವ್ಗೆ ಹೋಗುತ್ತೆ. ಈ ಥರ ಸೇವ್ ಮಾಡಬೇಕಾಗಿರುತ್ತೆ. ಸೊ ನಾನು ಮೌಸ್ ತೊಗೊಂಡೋಗಿ ಇಲ್ಲ ಅನ್ಬೋದು, ಅಥವಾ ಎಸ್ಕೇಪ್ ಅಂತಿದೆ ಮೇಲೆ ಒಂದು ಬಟನ್ ಲೈಟ್ ಪಕ್ಕ ಎಡಗಡೆ, ಅದನ್ನು ಒತ್ತಿದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಸೊ ಆಯಾ ಅಪ್ಲಿಕೇಶನಲ್ಲಿ ಅದನ್ನು ಏನು ಪ್ರೋಗ್ರಾಮ್ ಮಾಡಿದ್ದಾರೆ ಅದೇ ರೀತಿ ಯೂಸ್ ಮಾಡ್ಕೊಬೋದು. ಉಳಿದ ಏನಾದರೂ ತೊಂದರೆಗಳಾದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. info@ka-nada.com. ಈ ವರ್ಷದಿಂದ ಕನ್ನಡ ಡೊಮೈನ್ ನೇಮೇ ಬರ್ತದೆ. ಆಗ ಕನ್ನಡದಲ್ಲೇ ತಾವು ಟೈಪ್ ಮಾಡಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾನಾದ ಕೀಲಿಮನೆಯನ್ನು ಖರೀದಿಸಿ ನಮ್ಮ ಭಾಷೆಯ ಒಂದು ಗಣಕೀಕರಣಕ್ಕೆ ಉತ್ತೇಜನ ಕೊಡೋದಕ್ಕೆ ನಮ್ಮ ನಮನಗಳು. ಏನಾದರೂ ತೊಂದರೆ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.